ಖಾಸಗಿ ಬಸ್ಗಳಲ್ಲಿ ಪ್ರಯಾಣಿಕರಿಗೆ ಟಿಕೆಟ್ ನೀಡದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಪೊಲೀಸ್ ಕಮಿಷನರ್ ಟಿಆರ್ ಸುರೇಶ್ ಹೇಳಿದರು. ನಗರದ ಕಮಿಷನರ್ ಕಚೇರಿಯಲ್ಲಿ ನಡೆದ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ದೂರಿಗೆ ಪ್ರತಿಕ್ರಿಯೆ ನೀಡಿದರು. ಟಿಕೆಟ್ ನೀಡದಿದ್ದರೆ ಕಂಡಕ್ಟರ್ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಲಾಗುವುದು, ಇಂದಿನಿಂದಲೇ ಕಾರ್ಯಾಚರಣೆ ಮಾಡಲಾಗುವುದಂತ ತಿಳಿಸಿದರು. ಓನರ್ಗಳು ಸಬ್ಲೀಸ್ ಮಾಡಿರ್ತಾರೆ, ಕಂಡಕ್ಟರ್ ಡ್ರೈವರ್ ಬೇಕಾಬಿಟ್ಟು ಸಿಕ್ಕಾಪಟ್ಟೆ ಸ್ಪೀಡು, ಸ್ಟಾಪ್ಗಳು ನಿಲ್ಲಿಸೋದಿಲ್ಲ. ಸಿಕ್ಕಾಪಟ್ಟೆ ಉಂಟು, ನಿಲ್ಲಿಸೋದಿಲ್ಲ, ಓವರ್ ಸ್ಪೀಡಿಂಗು, ಟಿಕೆಟ್. ಆಮೇಲೆ ಹೆಚ್ಚಿನ ಕಂಡಕ್ಟರ್ಗಳಿಗೆ ಮೋಸ್ಟ್ಲಿ ನನ್ನ ಪ್ರಕಾರ ಬ್ಯಾಡ್ಜ್ ಇರೋದಿಲ್ಲ, ಎಲ್ಲ ಬಚ್ಚಾಗಳೆಲ್ಲ ಇರ್ತಾರೆ. ಅದೇ ಏನಿರೋದಿಲ್ಲ, ಬ್ಯಾಡ್ಜ್ ಇರೋದಿಲ್ಲ. ಈಗ ಬರೀ ಟಿಕೆಟ್ ಒಂದೇ ನೋಡ್ಬೇಡಿ, ಟಿಕೆಟ್ ಕಂಡಕ್ಟರ್ ಲೈಸೆನ್ಸ್ ಎರಡು ಹೋಗಿ ಸರ್. ಮತ್ತೆ ನೆಕ್ಸ್ಟ್ ಡೇ ಬಸ್ ಹತ್ತಿ ಬಿಡ್ಬೋದಲ್ಲ, ಅವ್ನಿಗೆ ಬಸ್ ಕಳಿಸ್ತಾರೆ. ಈ ವೇಳೆ ಡಿಸಿಪಿ ಉಮಾ ಪ್ರಶಾಂತ್ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು.